ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಸರ್ಕಾರ ಮಟ್ಟದಲ್ಲಿ ಸಾಹಿತ್ಯದ ಕೆಲಸವಾಗುತ್ತಿದೆ. ಹಾಗೆಯೇ ರಾಜ್ಯದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕೂಡ ಮಾದರಿ ಸಾಹಿತ್ಯ ಸೇವೆಗಳನ್ನು ಮಾಡುತ್ತಿದೆ. ಅಂತಹ ಸಂಸ್ಥೆಗಳನ್ನು ಗುರುತಿಸಬೇಕು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸ್ತಬ್ಧವಾದ ನಮ್ಮ ಜೀವನ ಕ್ರಮ, ಸಾಹಿತ್ಯ, ಸಂಸ್ಕೃತಿಗಳ ಮೂಲಕ ಮತ್ತೆ ಚೈತನ್ಯವನ್ನ ಪಡೆಯಲಿ ಎಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಹೇಳಿದರು. ನವಪರ್ವ ಫೌಂಡೇಶನ್ ಬೆಂಗಳೂರು ಇದರ ಮಂಗಳೂರು ಘಟಕದ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದ ರಾಷ್ಟ್ರಮಟ್ಟದ ಕವಿ ಕಾವ್ಯ ಸಂಗಮ 2021 ಹಾಗೂ ಕವಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪತಂಗ ಪರ್ವ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಒಂದು ಹಿರಿಯ ಕನ್ನಡ ಸಾಹಿತ್ಯ ಪರಿಷತ್ತು ಆ ದೊಡ್ಡ ಕೆಲಸವನ್ನು ಮಾಡಿ ನಮ್ಮ ಸರ್ಕಾರವು ಅದು ಕನ್ನಡ ಮಾಧ್ಯಮ ಶಾಲೆಯಿಂದ ಹಿಡಿದು ಇದೇ ದಿಶೆಯಲ್ಲಿ ಕನ್ನಡ ಭಾಷೆಯನ್ನು ಗಟ್ಟಿಗೊಳಿಸುವುದಕ್ಕೆ ನಮ್ಮ ಕರ್ನಾಟಕ ಸರ್ಕಾರವು ಅದಷ್ಟೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಆದರೆ ಒಂದು ಮಾತ್ರ ನಾವು ನೆನಪಿಟ್ಕೋಬೇಕು, ನಮ್ಮ ಭಾಷೆ ಅಥವಾ ನಮ್ಮ ಯಾವುದೇ ಒಂದು ನಮ್ಮ ಸಾಹಿತ್ಯಿಕ ಕೆಲಸಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಕೆಲಸ ಭಾಷೆಯ ಜವಾಬ್ದಾರಿ ಕೂಡ ಕೇವಲ ನಮ್ಮ ಸರ್ಕಾರಕ್ಕೆ ಮತ್ತು ಸಾಹಿತ್ಯ ಪರಿಷತ್ತಿಗೆ ಮೀಸಲಾಗಿರ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಒಪ್ಪುವವರು ಅಲ್ಲ. ಎಷ್ಟೋ ಒಂದು ಪ್ರೈವೇಟ್ ಆಗಿ ಚಿಂತನೆಯಿಂದ ಇರ್ಬೋದು ಅಥವಾ ನಮ್ಮ ಅಷ್ಟ ಮಠಗಳಿರ್ಬೋದು, ಇನ್ನೂ ಹೆಚ್ಚುವರಿಯಾಗಿ ಅದು ಈಗ ಮೂರ್ತಿಗಳಿಗೆ ಸಂಬಂಧಪಟ್ಟ ಹೇಳಿದಾದರೆ ಕನ್ನಡ ಸಂಘ ಕಾಂತಾವರ ಇರ್ಬೋದು, ಕನ್ನಡ ಸಂಘ ಕಾರ್ಕಳದಲ್ಲಿ ಇರ್ಬೋದು, ಬಹಳಷ್ಟು ಕೆಲಸಗಳು ಅದು ಅಂದಿನಿಂದ ನವಪರ್ವ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಮುರಳೀಧರ್ ಕೆಎಸ್ ಅಧ್ಯಕ್ಷತೆ ವಹಿಸಿದ್ರು. ಡಾಕ್ಟರ್ ಮೋಹನ್ ಆಳ್ವ ಮುರಳೀಧರ್ ಅವರನ್ನ ನವಪರ್ವ ಮಂಗಳೂರು ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಕವಿಗೋಷ್ಠಿ ಅಧ್ಯಕ್ಷ ಪಿಬಿ ಪ್ರದೀಪ್ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು. ನವಪರ್ವ ಫೌಂಡೇಶನ್ ಮಂಗಳೂರು ಘಟಕದ ಉಪಾಧ್ಯಕ್ಷೆ ಮಾನಸ ಪ್ರವೀಣ್ ಭಟ್ ಅವರಿಗೆ ನವಪರ್ವ ನಕ್ಷತ್ರ 2021 ಪ್ರಶಸ್ತಿ, ನಿರ್ಣಾಯಕರಾದ ಹರೀಶ್ ಕಜೆ ಅವರಿಗೆ ಕುವೆಂಪು ಪ್ರಶಸ್ತಿ, ಸಂಭ್ರಮ ಕಾರ್ತಿಕ್ ಭಟ್, ಸೌಮ್ಯ ಕುಗ್ವೆ ಅವರಿಗೆ ತ್ರಿವೇಣಿ ಪ್ರಶಸ್ತಿ ನೀಡಲಾಯಿತು. ಅನಂತಕೃಷ್ಣ ಕಲ್ಲುರಾಯ ಅವರನ್ನು ಗೌರವಿಸಲಾಯಿತು. 20 ಮಂದಿಗೆ ನವಪರ್ವ ಸವ್ಯಸಾಚಿ ಪ್ರಶಸ್ತಿ ಹಾಗೂ 8 ಮಂದಿ ಕವಿಗಳಿಗೆ ನವಪರ್ವ ಕವಿ ಕಾವ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕವಿಗಳಾದ ಡಾಕ್ಟರ್ ಸುರೇಶ್ ನೆಗಳಗುಳಿ, ರೇಮಂಡ್ ಡಿಕುನ್ನ, ಸುಮಾ ಕಿರಣ್, ಸದಾನಂದ ನಾರಾವಿ, ನವೀನ್ ಕುಲಲ್, ರಶ್ಮಿ ಸನಿಲ್, ರೇಖಾ ಸುದೇಶ್ ರಾವ್, ಪರಿಮಳ ಮಹೇಶ್ ರಾವ್, ಶರಣ್ಯ ಬೆಳುವಾಗಿ, ವಿದ್ಯಾಶ್ರೀ ಅಡೂರು, ಆಶಾ ಅಡೂರು, ಸಮ್ಯಕ್ ಜೈನ್, ಡಾಕ್ಟರ್ ಬದ್ರಿನಾಥ್ ಜಹಗೀರ್ದಾರ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು.